ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎ.ಐ.ಸಿ ಸದಸ್ಯ ಸುಬ್ರಹ್ಮಣ್ಯ ಶ್ರೀ ಕಂಠೇಗೌಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಆದ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತದ ಐಕ್ಯತೆ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಪಾದಯಾತ್ರೆಯ ಮೂಲಕ ದೇಶದ ಜನರಿಗೆ ಬೆಲೆ ಏರಿಕೆ ವಿರುದ್ಧ, ಜಾತಿ ಸಂಘರ್ಷ, ಕೋಮುವಾದಗಳ ಬಗ್ಗೆ ತಮ್ಮ ಕಾಲ್ನಡಿಗೆಯ ಮೂಲಕ ಅರಿವು ಮೂಡಿಸಲು ತುರುವೇಕೆರೆ ಪಟ್ಟಣದ ಮೂಲಕ ಹಾದು ಹೋಗುತ್ತಿದ್ದು, ಈ ಕಾಲ್ನಡಿಗೆ ಜಾಥಾಕ್ಕೆ ತುರುವೇಕೆರೆ ತಾಲೂಕಿನಿಂದ ಸುಮಾರು 10,000 ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಬೆಸ್ಕಾಂನ ಮಾಜಿ ನಿರ್ದೇಶಕ ಬಿ.ಎಸ್. ವಸಂತ್ ಕುಮಾರ್, ಹಟ್ಟಹಳ್ಳಿ ಪುಟ್ಟೇಗೌಡ, ಪಟ್ಟಣದ ಸುನೀಲ್ ಮತ್ತು ಮುತ್ತುಗದಹಳ್ಳಿ ಮೋಹನ್ ಕುಮಾರ್ ಇತರರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಸ್ಪೆಷಲ್ ಏನು ಸರ್? ನಿನ್ನೆ ಸಹ ಒಂದು ಆಲ್ರೆಡಿ ನಾಯಕರುಗಳೆಲ್ಲ ಸ್ಪಷ್ಟಪಡಿಸಿದ್ದಾರೆ ಕಾರ್ಯಕ್ರಮ ರೂಪುರೇಷೆಗಳೆಲ್ಲ. ನಿಮ್ಮ ಜವಾಬ್ದಾರಿ ಈಗ ಡೈಲಿ ಬಂದು ಪ್ರೆಸ್ ಮೀಟ್ ಕೊಡಬೇಕು, ಡೈಲಿ ನಾವು ಬಂದು ಸಂಘಟನೆ ಮಾಡಬೇಕು, ಡೈಲಿ ಬಂದು ಹಳ್ಳಿ ಮೇಲೆ ತಿರುಗಬೇಕು, ಡೈಲಿ ಬಂದು ಜನರನ್ನ ಭೇಟಿ ಮಾಡಬೇಕು. ಅರಿಬೇಕು ನಮ್ಮ ಭಾರತ್ ಜೋಡೋ ಪಕ್ಷನ ಯಶಸ್ವಿಗೊಳಿಸ್ಬೇಕು. ಅದಕ್ಕೋಸ್ಕರ ಇವಾಗ್ಲೂ ಮಾಡ್ಬೋದು, ಇನ್ನು 1 hour ಕೊಟ್ಟು ಇನ್ನೊಬ್ರು ಮಾಡ್ಬೋದು. ಎಲ್ಲರಿಗೂ ಜವಾಬ್ದಾರಿ ಕೊಡ್ತಾರೆ. ಎಲ್ಲರೂ ಪ್ರೆಸ್ ಮೀಟ್ ಮಾಡ್ಬೋದಾ ಅಂತ ಈಗ ಪತ್ರಿಕಾಗೋಷ್ಠಿ ಮಾಡದೆ ಯಾಕೆ ಅಂದ್ರೆ ತಾಲೂಕಿನ ಎಲ್ಲ ಜನತನ್ನು ಒಗ್ಗೂಡಿ ಬರಬೇಕು ಅಂತ ಮಾಡೋದು. ಸೆಪರೇಟ್ ಮಾಡಿ ನಿಮ್ ಕೈಯಲ್ಲಿ ಏನ್ ಮಾಡ್ಬೇಕು, ನಿಮ್ ಜನ ಏನ್ ಸೇರ್ಬೇಕು ಅದನ್ನ ನೀವು ಬಂದು ಯಾವ ತರ ಮಾಡ್ತೀರೋ ನೀವು ಮಾಡಿದ್ ಹೇಳಿವ್ರೆ. ನಾವು ಕಾಂಪ್ಲೇಂಟ್ ಹೊಡ್ಸೋದಾಗಿ ಈಗ ನಾವು ಒಂದು ಗಾಡಿ ಕಳಿಸಿದೀವಿ ಹಳ್ಳಿ ಮೇಲೆ. ಇಲ್ಲಿ ಪ್ರೆಸ್ ಮೂಲಕ ನಿಮ್ ಮೂಲಕ ಬಂದು ಜನ ಸೇರಿಸಬೇಕು ನಾವು ಒಂದು ಘೋಷಣೆ ಮಾಡ್ತೀವಿ ಸರ್. ಪಕ್ಷದ ಗಾಡಿ ನಿಮ್ದೇ ಅಂತ ಈಗ ಬೆಮ್ಮೆಲ್ ಕಾಂಟ್ರಾಕ್ಟ್ ಇವ್ರು ಹೇಳಿದ್ರು ಹನುಮಂತಪ್ಪ ಹೇಳ್ತಾ ಇದ್ರು, ಹನುಮಂತ ಒಂದೊಂದು ಕೋಟಿ ಖರ್ಚಾಗ್ತಿತ್ತು, 2 ಕೋಟಿ ಖರ್ಚಾಗ್ತಾ ಇದೆ ಅಂತ. ಬೆಮ್ಮೆಲ್ ಖರ್ಚಾಗ್ತಾ ಇದೆ, ಬೇರೆ ಯಾರ್ದು ಇಲ್ಲ ಅಂತ. ಬೆಮ್ಮೆಲ್ ಅವ್ರದ್ದೇ 2.5 ಕೋಟಿ ಖರ್ಚಾಗ್ತಾ ಇರೋದು ಅಂತ ಹೇಳಿದ್ರು.